ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದು, ಕೊಣಾಜೆ ಠಾಣಾ ಪೊಲೀಸರು ಅಧ್ಯಕ್ಷೆ ತಲೆಮರೆಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಕೊಣಾಜೆ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷೆ ಚಂಚಲಾಕ್ಷಿ ತಲೆಮರೆಸಿಕೊಂಡಿದ್ದಾರೆ. ಈಕೆ ಮಮತಾ ಶೈನಿ ಡಿಸೋಜಾ ಎಂಬುವರಿಗೆ ಅಂದಾಜು 3 ಲಕ್ಷ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದು, ಇದೀಗ ತಲೆಮರೆಸಿಕೊಂಡಿದ್ದಾರೆ. 2020 ಜನವರಿ 6ರಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು. ಆ ಬಳಿಕ ನ್ಯಾಯಾಲಯದಲ್ಲಿ 9 ಬಾರಿ ವಾದ ವಿವಾದಗಳು ನಡೆದಿತ್ತು. ಇದೀಗ ನ್ಯಾಯಾಲಯ ಬಂಧನದ ಆದೇಶ ಹೊರಡಿಸಿದ್ದು, ಅಧ್ಯಕ್ಷೆ ತಲೆಮರೆಸಿಕೊಂಡಿದ್ದಾರೆ. ಕೊಣಾಜೆ ಠಾಣಾ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ. ಆರೋಪಿತೆ ಚಂಚಲಾಕ್ಷಿ ಕೊಣಾಜೆ ಗ್ರಾಮದ ಪ್ರಥಮ ಪ್ರಜೆಯಾಗಿದ್ದು, ಆದರೆ ಇದೀಗ ಅಪರಾಧ ಪ್ರಕರಣದಲ್ಲಿ ಒಳಪಟ್ಟಿರುವುದರಿಂದ ಕೂಡಲೇ ಅಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿಗರು ಒತ್ತಾಯಿಸಿದ್ದಾರೆ. ಇನ್ನು ಜನವರಿ 1, 2019ರಲ್ಲಿ ಮನೆಯಲ್ಲಿ ಕಷ್ಟ ಇದೆ, ಬ್ಯಾಂಕ್ ಸಾಲ ತೀರಿಸಲಾಗ್ತಿಲ್ಲ, ಮನೆ ಹರಾಜಿಗೆ ಬಂದಿದೆ, ಪತಿ ವಿದೇಶಕ್ಕೆ ಹೋಗ್ತಾರೆ, ಅದಕ್ಕಾಗಿ ಸಹಾಯ ಮಾಡಿ ಅಂತ ಆಕೆ ಹೇಳಿದ್ಲು. ಒಂದೇ ಪಕ್ಷದವಳು ಹಾಗೂ ಗೆಳತಿಯಾಗಿರೋದ್ರಿಂದ ಮೊದಲಿಗೆ 2.5 ಲಕ್ಷ ನೀಡಿ ಬಳಿಕ ಮತ್ತೆ 50,000 ನೀಡಿದ್ದೆ. ಕರಾರು ಪತ್ರದಲ್ಲಿ 3 ತಿಂಗಳೊಳಗೆ ಹಣವನ್ನು ವಾಪಸ್ ನೀಡೋದಾಗಿ ಒಪ್ಪಿಕೊಂಡಿದ್ರಂತೆ. ಆದರೆ 3 ಲಕ್ಷ ಚೆಕ್ ಅನ್ನ ಈ ಮಾತುಗಳನ್ನೆಲ್ಲ ಆಡಿ ಆಕೆ ಪಡೆದುಕೊಂಡಿದ್ಲು. ಆದರೆ 3 ತಿಂಗಳಾದರೂ ಹಣ ನೀಡದೆ ಸತಾಯಿಸಿದ ಹಿನ್ನೆಲೆ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದ್ರು. ಅಲ್ಲಿ 2 ಬಾರಿ ವಿಚಾರಣೆಗೆ ಹಾಜರಾದ್ರು. ನಂತರ 5 ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ನ್ಯಾಯಾಲಯ ಬಂಧನದ ವಾರೆಂಟ್ ಅನ್ನು ಹೊರಡಿಸಿದೆ. 5 ಬಾರಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಆದೇಶವನ್ನು ಹೊರಡಿಸಲಾಗಿತ್ತು. ಆದರೆ ಆಕೆ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಜನವರಿ 7ರಂದು ಬಂಧನದ ವಾರೆಂಟ್ ಜಾರಿಯಾಗಿದ್ರು. ಪೊಲೀಸರು ಆರೋಪಿತೆಯನ್ನ ಹಿಡಿದಿರಲಿಲ್ಲ. ಅದಕ್ಕಾಗಿ ಉಳ್ಳಾಲ ನಿವಾಸಿ ಮಮತಾ ಶೈನಿ ಡಿಸೋಜಾ ಅವರು ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ತೆರಳಿದ್ರು. ಬಳಿಕ ಕೊಣಾಜೆ ಪೊಲೀಸರ ಜೊತೆಗೆ ಶೈನಿಯವರು ಆಕೆಯ ಮನೆಗೆ ಪಂಚಾಯಿತಿಗೆ ತೆರಳಿದ್ರು. ಆಕೆ ಪತ್ತೆಯಾಗಿರಲಿಲ್ಲ. ಮನೆಗೆ ಬೀಗವನ್ನ ಹಾಕಲಾಗಿತ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ತಾನು ಪೊಲೀಸ್ ಠಾಣೆಗೆ 2 ದಿನಗಳಿಂದ ಅಲಿದಾಡ್ತಾ ಇದ್ದೇನೆ ಅಂತ ಮಮತಾ ಶೈನಿ ಡಿಸೋಜಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಾನು ಶೈನಿ ಡಿಸೋಜಾ ಉಳ್ಳಾಲದಿಂದ. ನಾನು ನನ್ನ ಸ್ನೇಹಿತೆಯಾದ ಚಂಚಲಾಕ್ಷಿ ಅವರಿಗೆ ನಾನು ಸ್ವಲ್ಪ ದುಡ್ಡು ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಡೆತ್ ಆದ ಕಾರಣ ಅವರದ್ದು ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿನ ವಿಷಯ ಚಂಚಲಾಕ್ಷಿ ಗೊತ್ತಿತ್ತು. ಅವಳ ಮನೆ ಸೀಸ್ ಆಗ್ತದೆ ಅಂತೇಳಿ ಅವಳು ನನ್ನ ಕೈಯಿಂದ ಅಮೌಂಟ್ ತಗೊಂಡು ಸ್ವಲ್ಪ 3 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ್ಲು. ಸೊ 3 ತಿಂಗಳಾಗಿ ಈಗ 3 ವರ್ಷ ಆಗ್ತಾ ಬಂತು. ಈಗ ವಾರೆಂಟ್ ಬಂದಿದೆ. ನಾನು ದಾಖಲೆ ಪ್ರಕಾರ ನಾನು ಯಾವಾಗ ಅವಳಿಗೆ ದುಡ್ಡು ಕೊಡ್ತೀನಿ ಅದು ದಾಖಲೆ ಪ್ರಕಾರ ನಾನು ಚೆಕ್ ತಗೊಂಡಿದ್ದೇನೆ, ಎಲ್ಲ ತಗೊಂಡಿದ್ದೇನೆ. ಆಗ ಈಗ ಅವಳು ದುಡ್ಡು ಕೊಡೋದಿಲ್ಲ ಅಂತೇಳಿ ವಾರೆಂಟ್ ಬಂದಿದೆ. ಹಾಗೆ ಈಗ ಕೋರ್ಟ್ ಮುಖಾಂತರ ವಾರೆಂಟ್ ಅಲ್ಲಿ ಇದೆ. ಅವಳು ಕೊಡುವುದು ಕಾಣ್ತಾ ಇಲ್ಲ. ಹಾಗೆ ಸ್ವಲ್ಪ ನನಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ.